ಪ್ರೀತಿಯ ಆರಾಧನೆ ಸಮಯ ಶ್ರೋತೃಗಳೇ, ಪ್ರತಿ ವಾರ ನೀವು ಈ ಕಾರ್ಯಕ್ರಮವನ್ನು ಕೇಳುತ್ತಿರುವುದಕ್ಕಾಗಿ ನಿಮಗೆ ನಮ್ಮ ವಂದನೆಗಳು. ನಮ್ಮ ಫೀಬಾ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಬಹುದು. ಆರಾಧನಾ ಸಮಯ. ಈ ಒಂದು ಆರಾಧನೆ ನಾವು ಪ್ರಾರಂಭಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾಗಿರುವಂತಹ ನಮ್ಮ ಪ್ರೀತಿಯುಳ್ಳ ತಂದೆಯಾದಂಥ ದೇವರೇ, ಮತ್ತೊಂದು ಹೊಸ ವಾರದ ಮೊದಲೇ ದಿವಸದ ಬೆಳಗಿನ ಜಾವಕ್ಕಾಗಿ ಕರ್ತನೆ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅಲ್ಪರಾದಂಥ ನಮ್ಮೆಲ್ಲರನ್ನ ಬಹಳವಾಗಿ ಪ್ರೀತಿ ಮಾಡಿ ಸ್ವಾಮಿ, ಅಪ್ಪ ತಂದೆ ಎಂಬುದಾಗಿ ಕೂಗುವುದು ಮಾತ್ರವಲ್ಲದೆ ಮಹಿಮಾ ಸ್ವರೂಪನಾದಂಥ ನಿನ್ನನ್ನು ಆರಾಧಿಸುವ ಭಾಗ್ಯ ಮತ್ತೊಂದು ಆವೃತ್ತಿ ಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಆತ್ಮ ಸ್ವರೂಪನಾಗಿರುವ ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಮಗೆ ಸ್ವಾಮಿ ಆತ್ಮನ ಮೂಲಕವೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡ್ತೇವೆ. ಈ ಆರಾಧನೆಯ ಮೂಲಕ ಸ್ವಾಮಿ ನಿನಗೆ ಮಹಿಮೆ ಉಂಟಾಗುವುದು ಮಾತ್ರವಲ್ಲದೆ ನಮ್ಮೆಲ್ಲರನ್ನು ಈ ಒಂದು ಆರಾಧನೆಯ ಆಶೀರ್ವಾದಗಳಿಂದ ಬಲಪಡಿಸಿ ಮುನ್ನಡೆಸುವ ಹಾಗೆ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರಿಸಿ ಈ ಪ್ರಾರ್ಥನೆ ಕೇಳಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಆರಾಧನೆ ನಾವು ಪ್ರಾರಂಭಿಸುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ ನಿನ್ನ ಹತ್ರ ನಿಲ್ಲುತ್ತೇನೆ, ಕಷ್ಟದಲ್ಲಿ ಕಣ್ಣು
ಈಗ ನಾವೆಲ್ಲರೂ ಒಟ್ಟಾಗಿ ನಮ್ಮ ಪಾಪಗಳನ್ನು ಯಥಾರ್ಥವಾದ ರೀತಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸುರಕ್ಷಿತವನ್ನು ಅನುಗ್ರಹಿಸಿ ನನ್ನ ನೂತನಪಡಿಸು. ನಿನ್ನ ರಕ್ಷಣಾನಂದ ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಹಾಡುವ ಸಂಕೀರ್ತನೆ. ಆಸರೆಯನ್ನು ಕಂಡೆ ಈ ಜಗದಿ. Oh
ಹೊಸನ್ನ ಲಾರ್ಡ್ ಸೇವಸ್. ಖರ್ಜೂರ ಗರಿಗಳ ಭಾನುವಾರಕ್ಕೆ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದಕ್ಷಿಣ ಭಾರತ ಕ್ರೈಸ್ತ ಸಭೆ ಈ ಒಂದು ದಿನವನ್ನ ಖರ್ಜೂರದ ಗರಿಗಳ ಭಾನುವಾರ ಎಂದು ಕರೆಯುತ್ತಾರೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಭಾಗ ಅದು ಲೂಕನು ಬರೆದ ಸುವಾರ್ತೆ 19:29 ಕೆಲವಾರು ವಚನಗಳು. ಈ ವಚನಗಳಲ್ಲಿ 37 ಮತ್ತು 38ನೇ ವಚನ ನಿಮ್ಮ ಮುಂದೆ ಇಡುತ್ತೇನೆ. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿದು ಬರುವ ಸ್ಥಳಕ್ಕೆ ಬಂದಾಗ ಶಿಷ್ಯರ ಮಂಡಳಿಯವರು ಸಂತೋಷಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಲಾರ್ಡ್ ಸೇವಸ್, ಕರ್ತನೇ ನಮ್ಮನ್ನು ರಕ್ಷಿಸು ಎಂದು ಮನುಷ್ಯನು ಯಾವಾಗಲೂ ಕೂಗುತ್ತಾ ಇರುತ್ತಾನೆ. ದೇವರು ಸರ್ವಶಕ್ತನು. ತನ್ನ ಮಗನನ್ನು ಲೋಕಕ್ಕೆ ಕಳಿಸಿದ್ದು ರಕ್ಷಿಸುವುದಕ್ಕಾಗಿ. ದೇವರು ಪ್ರೀತಿಸಿದ ಜಗತ್ತನ್ನೇ ಮಗನನ್ನು ಕಳಿಸಿದ. ಯೇಸು ಯೆರೂಸಲೇಮಿಗೆ ಜಯ ಹೊಂದಿದವನಾಗಿ ಯೆರೂಸಲೇಮನ್ನು ಪ್ರವೇಶಿಸಿದ್ದಾಗ ಶಿಷ್ಯ ಮಂಡಳಿ, ಜನ, ಮಕ್ಕಳು ಎಲ್ಲರೂ ಕೂಡಿ ಕೂಗುತ್ತಾ ನಮ್ಮನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು, ಹೊಸನ್ನ ಎನ್ನುವಂಥ ಅರ್ಥ ಈಗ ನಮ್ಮನ್ನು ರಕ್ಷಿಸು. ಹೊಸನ್ನ ಅರ್ಥ ಈಗ ರಕ್ಷಿಸು. ಜನರು ತಮ್ಮ ಬಟ್ಟೆಗಳನ್ನು, ಮರದಿಂದ ಕೊಯ್ದಂಥ ಚಿಗುರುಗಳನ್ನು ದಾರಿಯಲ್ಲಿ ಹಾಸಿದ್ರು. ಅಂದ್ರೆ ಯೇಸು ಅರಸನು. ಮೆಸ್ಸಿಯನು ಕೂಗಿದ ಮೂಲಕ ವ್ಯಕ್ತವಾಗುವ ಶಬ್ದ ಯೇಸು ಅರಸನು. ಹಿಬ್ರು ವರ್ಡ್ ಹೋಸಿಯಾ ನಾ ಅರ್ಥ ಸೇವ್, ಐ ಪ್ರೇ. ತೆಕೋವದ ಸ್ತ್ರೀ 2ನೇ ಅರಸು 14:4ನೇ ವಚನದಲ್ಲಿ ಅರಸನ ಹತ್ತಿರಕ್ಕೆ ಹೋಗಿ ಅವನ ಮುಂದೆ ನೆಲಕ್ಕೆ ಬಿದ್ದು, ಅರಸೆ ರಕ್ಷಿಸು ಎಂದು ಕೂಗಿದಳು. 2ನೇ ಅರಸು 6:26ನೇ ವಚನದಲ್ಲಿ ಇಸ್ರೇಲರ ಅರಸನು ಪೌಳಿಗೋಡೆಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು, ಅರಸೆ ನನ್ನ ಒಡೆಯನೇ ನನ್ನನ್ನು ರಕ್ಷಿಸು ಎಂದು ಮೊರೆಯಿಟ್ಟಳು. ಆಗ ಅರಸ ಹೇಳಿದ ಮಾತು, ಯೆಹೋವನು ನಿನ್ನನ್ನು ರಕ್ಷಿಸದಿದ್ರೆ ನಾನು ಹೇಗೆ ರಕ್ಷಿಸಲಿ? ಕೆಲವು ಅಸಹಾಯಕ ಸ್ತ್ರೀಯರು ಅರಸನನ್ನು ಕಂಡಾಗ, ದಾವಿದನನ್ನು ಕಂಡಾಗ, ಜೋರಾನ್ನ ಎನ್ನುವಂಥ ವ್ಯಕ್ತಿಯನ್ನು ಕಂಡಾಗ ಹೊಸನ್ನ ಎಂದು ಕರೆದರು. ಹೊಸನ್ನ ಎನ್ನುವ ಶಬ್ದ ಯೇಸುವಿಗೆ ಕೂಡ ಕರೆಯಲ್ಪಟ್ಟಿದೆ. ಯೇಸುವಿಗೆ ಸ್ತೋತ್ರ ಹೇಳುವ ಪದ ಮಾತ್ರ ಅಲ್ಲ, ದೇವರಿಗೆ, ಒಡೆಯನಿಗೆ ಕೂಗುವಂಥ ಸ್ವರವೂ ಕೂಡ ಹೌದು. ಮೆಸ್ಸಿಯ ಬಹಳ ಕಾಲದಿಂದ ಕಾತುರತೆಯಿಂದ ಕಾದಂಥ ಹೆಸರು. ಕೀರ್ತನೆ 118:25-26ನೇ ವಚನದಲ್ಲಿ ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯ ಕೊಡು, ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಗಂಡಾಂತರದ ಅಥವಾ ಗುಡಾರದ ಹಬ್ಬದ ಸಂದರ್ಭದಲ್ಲಿ ಬಳಸುವ ಪದ. ಸುಮಾರು ಗುಡಾರದ ಹಬ್ಬದ ಸಂದರ್ಭದಲ್ಲಿ 7 ದಿನದ ಈ ಒಂದು ಹಬ್ಬ. ಆ ಸಂದರ್ಭದಲ್ಲಿ ಟ್ರಂಪೆಟ್ ಕೂಡ ಓದ್ತಾ ಇದ್ರು. ದೇವರ ಮಂದಿರದಲ್ಲಿ ಜನರು ಹಿಂಡು ಹಿಂಡಾಗಿ ಸೇರ್ತಾ ಇದ್ರು. ಈ ಸಂದರ್ಭದಲ್ಲಿ ಖರ್ಜೂರದ ಎಲೆಗಳನ್ನು, ಗರಿಗಳನ್ನು ತಂದು ಮಂದಿರದ ದ್ವಾರದ ಬಳಿಯಲ್ಲಿ ಕಾಣಿಸಿಕೊಂಡು 7ನೇ ದಿನದ ಹಬ್ಬದ ಸಂದರ್ಭದಲ್ಲಿ ಊಟ ಮುಗಿದ ಮೇಲೆ ಹೇಳುವಂಥ ಶಬ್ದ ಹೊಸನ್ನ ಎನ್ನುವ ಕೂಗು. ಕೈಯಲ್ಲಿ ಖರ್ಜೂರ ಗರಿಗಳು, ಆಲ್ಟರ್ ಬಳಿಯಲ್ಲಿ ಕೂಗುವ ಪದ ಹೊಸನ್ನ. ಜನರಿಂದ 3 ವಿಚಾರ ತಿಳಿಯಬಹುದು. ಜನರು ಒಟ್ಟು ಸೇರಿದ್ರು, ಹೊಸನ್ನ ಎಂದು ಕೂಗಿದ್ರು. ಜನರ ಶಬ್ದಗಳಲ್ಲಿ ಒಂದು, ದಾವಿದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಡಿಸುವ ಶಬ್ದ. ಜಾತ್ರೆಗೆ ಬಂದ ಯೆಹೂದ್ಯರು ಒಬ್ಬರನ್ನೊಬ್ಬರು ಸಂಧಿಸುವ ಸಂದರ್ಭದಲ್ಲಿ ಬ್ಲೆಸ್ಸೆಡ್ ಈಸ್ ಹೀ ಹೂ ಕಮ್ಸ್ ಇನ್ ದ ನೇಮ್ ಆಫ್ ದ ಲಾರ್ಡ್, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿ ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಕರ್ತನ ಹೆಸರಿನಲ್ಲಿ ಬರುವವನು ಮೆಸ್ಸಿಯನು, ಯೇಸು ಮೆಸ್ಸಿಯನೆಂದು ಜನರು ಡಿಕ್ಲೇರ್ ಮಾಡಿದ ರೀತಿಯನ್ನ, ಅರಿಕೆ ಮಾಡಿದ ವಿಧಾನವನ್ನ ಗಮನಿಸಬಹುದು.
ಯೆಹೂದ್ಯರು ಮೆಸ್ಸಿಯನಂದ್ರೆ ಯುದ್ಧವೀರನು, ವೈರಿಗಳಿಂದ ಬಿಡಿಸಿ ದೇಶವನ್ನು ಕಾಯುವವನು, ಶಾಂತಿಯ ಅರಸನು ಎಂದು ನಂಬಿದ್ರು. ಎಸ್ತೇರ್ ಸಂದರ್ಭದಲ್ಲಿ ಆ ಒಂದು ಜನರು, ಈಸ್ಟರ್ನ್ ಕಂಟ್ರಿ ಜನರು ಹೀಗೆ ಹೇಳ್ತಾ ಇದ್ರು, ಕತ್ತೆ ರಾಯಲ್ ಎನಿಮಲ್. ನ್ಯಾಯಸ್ಥಾಪಕರ ಕಾಲದಲ್ಲಿ ಜಯರನು 22 ವರ್ಷ ಆ ಸ್ಥಳವನ್ನ ಇಸ್ರೇಲ್ ದೇಶವನ್ನು ಆಳಿದ್ನು. ಗಿಲ್ಯಾದ್ನಲ್ಲಿ 30 ಮಂದಿ ಆತನಿಗೆ ಮಕ್ಕಳಿದ್ರು. ಆದರೆ ಆತನು ಕತ್ತೆಯ ಮೇಲೆ ಹತ್ತಿದವನಾಗಿ ರಾಜಮಾರ್ಗವಾಗಿ ಆತನು ಪ್ರಯಾಣ ಮಾಡಿದ. 2 ಸಮುವೇಲ 16ರಲ್ಲಿ ಮೆಫಿಬೋಶೆತನು, ಆತನ ಸೇವಕ ಚೀಬಾ ತಡಿ ಹಾಕಿ 2 ಕತ್ತೆಗಳ ಮೇಲೆ 200 ರೊಟ್ಟಿ, 100 ಒಣ ದ್ರಾಕ್ಷೆ ಗೊಂಚಲನ್ನು, 100 ಹಣ್ಣುಗಳನ್ನ, ಬುದ್ದಲಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಅರಸನಿಗೆ ಸಮರ್ಪಣೆ ಮಾಡಿದ್ದು ಕತ್ತೆಯ ಮೇಲೆ. 2 ಸಮುವೇಲ 17:23 ಅಹಿತೋಫೆಲನು ತನ್ನ ಆಲೋಚನೆ ನೆರವೇರಲಿಲ್ಲ ಅಂತ ಹೇಳಿ ಕತ್ತೆ ಮೇಲೆ ಹತ್ತಿದವನಿಗೆ ಹೋದ. ಮೆಫಿಬೋಶೆತನು ಕತ್ತೆ ಮೇಲೆ ಹತ್ತಿದವನಾಗಿ ದಾವಿದನ ಬಳಿಗೆ ಬಂದ. ಅರಸನು ಒಂದು ವೇಳೆ ಕುದುರೆ ಮೇಲೆ ಬಂದ್ರೆ ಯುದ್ಧಕ್ಕೆ ಬಂದಂತೆ, ಅಥವಾ ಕತ್ತೆ ಮೇಲೆ ಹತ್ತಿದವನಾಗಿ ಬಂದ್ರೆ ಶಾಂತಿ ಸಮಾಧಾನದ ಸೂಚನೆ. ಹಾಗಾದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ಏನಂತಂದ್ರೆ, ಜಕರಿಯ 9:1-12 ರಕ್ಷಕನ ಕಡೆಗೆ ಜನರು ನಿರೀಕ್ಷೆಯಿಂದ ಕೂಗುವಂಥ ಸ್ವರ, ಲಾರ್ಡ್ ಸೇವಸ್. ಈ ಅರಸನು ಯಾರು? ನೀತಿ ಅರಸನು, ವಿಮೋಚನೆ ನೀಡುವ ಅರಸನು, ರಕ್ಷಣೆ ನೀಡುವ ಅರಸನು, ಕತ್ತೆಯನ್ನು ಹತ್ತಿದವನಾಗಿ ಯೆರೂಸಲೇಮಿಗೆ ನ್ಯಾಯ ಮತ್ತು ಪರಿಶುದ್ಧತೆಯನ್ನು ಕಾಪಾಡುವ ಅರಸನಾಗಿ ಆತನು ಪ್ರವೇಶ ಮಾಡ್ತಾನೆ. ಜನರ ಕೂಗು, ಹೊಸನ್ನ ರಕ್ಷಿಸು. 2ನೇ ಭಾಗಕ್ಕೆ ಬಂದಾಗ ಯೆಶಾಯ 59:1 ಯೆಹೋವನ ಹಸ್ತವು ರಕ್ಷಿಸಲಾರದ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಹೇಳಲ್ಪಡುವಂಥ ಮಾತು ಏನಂತಂದ್ರೆ, ಯೇಸುವಿನ ಚರಿತ್ರೆಯಲ್ಲಿ ಆತನು ರಕ್ಷಕನಾಗಿ ರಕ್ಷಣೆ ನೀಡುವುದಕ್ಕಾಗಿ ಜಗತ್ತಿಗೆ ಬಂದಾತನು. ಯೆರೂಸಲೇಮನ್ನು ಪ್ರವೇಶಿಸುವಾಗ ಜನರು ಸೇವಸ್ ನೌ ಎಂದು ಕೂಗಿದ್ರು. ಯೇಸು ಆಲಯವನ್ನು ಶುದ್ಧಪಡಿಸಿದ. ಶುದ್ಧೀಕರಣದ ಕೆಲಸ ಆಲಯದಲ್ಲಿ ಶಾರೀರಿಕ ರೀತಿಯಾಗಿ ಮಾಡ್ತಾನೆ, ಪವಿತ್ರತೆಯ ಕೆಲಸ ಶಿಲುಬೆಯಲ್ಲಿ ಆತನು ಮಾಡ್ತಾನೆ. ಪುರಾತನವಾದ ಕದಗಳು ತೆರೆಯಲ್ಪಟ್ಟವು. ಮಹಾಪ್ರಭಾವವುಳ್ಳ ಅರಸನು ಆಗಮಿಸಿದಾನೆ. ಯೆಹೋವ ಗಾಡ್ ಆಫ್ ಗ್ಲೋರಿ, ಮಹಿಮೆಯ ಅರಸನು ಕತ್ತೆಯ ಮೇಲೆ ಹತ್ತಿದ್ನು. ಓಲ್ಡ್ ಟ್ರೆಡಿಷನ್ ಅಥವಾ ಓಲ್ಡ್ ಬಾಗಲುಗಳು ಎಲ್ಲವುಗಳನ್ನ ತೆರೆದು ನ್ಯೂ ಬಾಗಲು, ಹೊಸ ದಾರಿ ಶಿಲುಬೆಯ ರಕ್ಷಕನ ಮೂಲಕ ಮಾನವ ಜನಾಂಗಕ್ಕೆ ಕೊಡಲ್ಪಡ್ತು. ಏಸು ನಮ್ಮ ಸಮಾಧಾನದ ಕರ್ತನು. ಮೊದಲು ದೂರವಾಗಿದ್ದ ನೀವು ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮೀಪಸ್ಥರಾದೆವು. ಆತನ ರಕ್ತದ ಮೂಲಕ ಸಮೀಪಸ್ಥರಾಗುವ ಭಾಗ್ಯವು ನಮಗೆ ಕೊಡಲ್ಪಡ್ತು. ಮಧ್ಯದಲ್ಲಿದ್ದಂಥ ಗೋಡೆ, ಧರ್ಮದ ಗೋಡೆ, ಯೆಹೂದ್ಯರು ಎನ್ನುವಂಥ 4 ಗೋಡೆ, ಅದು ಬಿದ್ದೋಯ್ತು. ದೇವರನ್ನು ಸಮೀಪಿಸಬಹುದು ಎನ್ನುವ ಕೂಗು ಇಲ್ಲಿ ಪ್ರಕಟವಾಯಿತು. ಮನುಷ್ಯ ದೇವರ ಬಳಿಗೆ ಯಾವಾಗ ಬೇಕಾದರೂ ಬರಬಹುದು. ಯೇಸುವಿನ ಮೂಲಕ ನಮಗೆ ಸಮಾಧಾನ ದೊರಕಿದೆ. ಇದು ಪ್ರಾರ್ಥನೆ, ಇದು ರಕ್ಷಣೆಯ ಪ್ರಾರ್ಥನೆ. ಪವರ್ ಆಫ್ ಈವಿಲ್, ಸೈತಾನ್ನ ಶಕ್ತಿ, ರೋಗ, ಅನಾರೋಗ್ಯ ಈ ಎಲ್ಲವುಗಳಿಗೆ ಅಂತ್ಯ. ಎಟರ್ನಲ್ ಡೆತ್ ಎನ್ನುವುದು ಕೂಡ ಅಂತ್ಯ. ಯೇಸು ನಮ್ಮನ್ನ ರಕ್ಷಣೆ ನೀಡುವುದಕ್ಕಾಗಿ ಆತನು ಯೆರೂಸಲೇಮನ್ನು ಪ್ರವೇಶಿಸಿದಂತೆ ಹೃದಯ ಎಂಬ ಬಾಗಿಲಿನ ಬಳಿಯಲ್ಲಿಯೂ ಕೂಡ ಬಂದು ಆತನು ಪ್ರವೇಶಿಸುವನು ಆಗಿದ್ದಾನೆ. 3ನೇ ಭಾಗಕ್ಕೆ ಬಂದಾಗ ಶುದ್ಧೀಕರಣದ ಕೆಲಸ ನಡೆದಿದೆ. 1ನೇ ಥೆಸಲೋನಿಕ 4:6-16 ಇದು ದೇವರ ಆಲಯ. ಮನುಷ್ಯ ಆತನು ದೇವರ ಆಲಯಕ್ಕೆ ಸಂಬಂಧಪಟ್ಟವನು. ದೇವರ ಆಲಯ ಯೇಸುವಿನ ಪ್ರವೇಶಕ್ಕೆ ಇದು ಸಿದ್ಧತೆ ನೀಡಬೇಕಾದದ್ದು. ಯೆಶಾಯ 9:6 ಅದ್ಭುತ ಸ್ವರೂಪನ ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಈ ಸಮಾಧಾನದ ಪ್ರಭು ಹೃದಯವನ್ನು ಪ್ರವೇಶಿಸ್ತಾನೆ, ಆಲಯವನ್ನು ಪ್ರವೇಶಿಸ್ತಾನೆ, ಕುಟುಂಬವನ್ನು ಪ್ರವೇಶಿಸ್ತಾನೆ. ಇಬ್ರಿಯ 7:2 ನೀತಿಯ ರಾಜನು, ಸಾಲೇಮ್ ರಾಜನು
ಅಂದರೆ ಸಮಾಧಾನದ ಅರಸನು. ಆಲಯವನ್ನು ಶುದ್ಧೀಕರಿಸುವುದಕ್ಕೆ ಅಂದು ಯೆರೂಸಲೇಮಿಗೆ ಪ್ರವೇಶಿಸಿದ. ಇಂದು ನಮ್ಮ ಹೃದಯಗಳನ್ನು ಶುದ್ಧೀಕರಿಸಲು ಹೃದಯದ ಬಾಗಿಲಿನ ಬಳಿಗೆ ಬರ್ತಾನೆ. ಹೃದಯ ಶುದ್ಧೀಕರಿಸಲು ಬಯಸಿದ್ದಾನೆ. ಗೊತ್ತಿದೆಯಾ, ದೇವರಾತ್ಮನು ವಾಸಿಸುವ ಸ್ಥಳ ನಮ್ಮ ಹೃದಯ. 1 ಕೊರಿಂಥ್ಯ 3:16 ಹೇಳಲ್ಪಟ್ಟಿದೆ. ರೋಮಾಯ 12:1-2 ಸಜೀವ ಯಜ್ಞವಾಗಿ ಅರ್ಪಿಸಬೇಕಾದದ್ದು ನಮ್ಮ ಹೃದಯ, ನಮ್ಮ ಶರೀರ, ನಮ್ಮ ಆತ್ಮ. ನಮ್ಮ ಆಲಯ ಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗಿದ್ರೆ ಪ್ರಾರ್ಥನೆ ಮೂಲಕ ಯೇಸುವನ್ನು ಅಂಗೀಕಾರ ಮಾಡಬೇಕು. ಯೇಸುವೆ, ನನ್ನೊಳಗೆ ಬಾ, ನನ್ನನ್ನು ಶುದ್ಧೀಕರಿಸು, ಪಾಪದ ಶಕ್ತಿಯಿಂದ ನಮ್ಮನ್ನು ಬಿಡಿಸು, ರೋಗದ ಶಕ್ತಿಯಿಂದ ನಮ್ಮನ್ನು ಬಿಡಿಸು, ನಿನ್ನ ರಕ್ತದ ಮೂಲಕ ನನ್ನನ್ನು ಶುದ್ಧೀಕರಿಸು, ಪರಲೋಕದ ನಿವಾಸಕ್ಕೆ ನನ್ನನ್ನು ಭೂಲೋಕದಲ್ಲಿ ಸಿದ್ಧಪಡಿಸು. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧವೀರನಾಗಿರುವ ಯೆಹೋವ ಪ್ರಭಾವದಿಂದ, ಮಹಿಮೆಯಿಂದ, ತನ್ನ ಪ್ರೀತಿಯಿಂದ ನಮ್ಮ ಬಳಿಗೆ ಬರುವಾಗ ಈ ಅರಸನನ್ನು ನಾವು ಸ್ವೀಕರಿಸೋಣವೋ? ಈ ಅರಸನು ಶಾಂತಿ ಸಮಾಧಾನದ ಅರಸನು. ಪ್ರಾರ್ಥನೆ ಮಾಡೋಣ. ಕರ್ತನೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುವಾತನೆ, ಖರ್ಜೂರ ಕರಿಗಳ ಭಾನುವಾರದ ದಿನದಂದು ನೀನು ಆಲಯವನ್ನು ಪ್ರವೇಶಿಸಬೇಕು. ನಮ್ಮ ಹೃದಯವನ್ನು ಪ್ರವೇಶಿಸಬೇಕು, ನಮ್ಮ ಕುಟುಂಬವನ್ನು ಪ್ರವೇಶಿಸಬೇಕು. ನಮ್ಮಲ್ಲಿ ನೀನಿದ್ದು ನಿನ್ನ ಕೆಲಸಗಳನ್ನು ನಡೆಸಬೇಕು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ದೇವರ ಸಂದೇಶ ಕೇಳಿರುವಂಥ ನಾವುಗಳು, ನಾವು ನಂಬಿರುವಂಥ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ನಾವು ಒಟ್ಟಾಗಿ ಹೇಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಅಧಿಪತ್ಯದ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಳಲ್ಪಟ್ಟು ಪಾತಾಳಕ್ಕಿಳಿದು 3ನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಕೊನೆಯದಾಗಿ ನಾವು ಹಾಡಿಕೊಳ್ಳುವ ಸಂಗೀತಗಳಲ್ಲಿ ನೀ ಬೇಕು ಸರ್ವದ ಉದ್ಧಾರಕ.
ನಾವೆಲ್ಲರೂ ಒಟ್ಟಾಗಿ ಕರ್ತನೆ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯವು ಸದಾಕಾಲ ನಿಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ಇರಲಿ. ಆಮೇನ್. ಆರಾಧನಾ ಸಮಯ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಂಬುತ್ತೇವೆ. ನಿಮ್ಮ ಅಭಿಪ್ರಾಯ, ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದಯವಿಟ್ಟು ನಮಗೆ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ಶ್ರೋತೃಗಳೇ, ನಿಮಗೆ ಮತ್ತೊಮ್ಮೆ ನೆನಪಿಗೆ ತರುತ್ತಾ ಇದ್ದೇವೆ. ಫೀಬಾ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುವ ಲಿಂಕ್ನ ಮುಖಾಂತರ ನೀವು ತಿಳಿದುಕೊಳ್ಳಬಹುದು, ಅಥವಾ ಫೋನ್ ಮತ್ತು ಇಮೇಲ್ ಮೂಲಕವೂ ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮೆಲ್ಲರಿಗೂ ವಂದನೆಗಳು.